ಸ್ವಚ್ಛತೆ ವಿಷಯದಲ್ಲಿ ಉಡುಪಿ ಫಾರ್ ಬೆಟರ್ ಎಂತಾರೆ. ಆದರೆ ನಗರದ ಹೃದಯ ಭಾಗದಲ್ಲಿರುವ ಬಸ್ ನಿಲ್ದಾಣದಲ್ಲಿ ಮಾತ್ರ ಇದಕ್ಕೆ ಅಪವಾದ ಎಂಬಂತಿದೆ. ಉಡುಪಿಗೆ ದಿನನಿತ್ಯ ಸಾವಿರಾರು ಸ್ಥಳೀಯ ಹಾಗೂ ಹೊರ ಜಿಲ್ಲೆಗಳ ಪ್ರಯಾಣಿಕರು ಬರ್ತಾರೆ. ಹೀಗೆ ಬರುವ ಪ್ರಯಾಣಿಕರೆಲ್ಲರೂ ಸರ್ವಿಸ್ ಬಸ್ ನಿಲ್ದಾಣದ ಮೂಲಕವೇ ಹಾದು ಹೋಗ್ತಾರೆ. ಹೀಗೆ ಬಂದವರು ಅಲ್ಲಿನ ಹೋಟೆಲ್ಗಳಲ್ಲೇ ಆಹಾರ ಸ್ವೀಕರಿಸ್ತಾರೆ. ಆಹಾರ ತಯಾರಿಗೆ ನೀರು ಎಲ್ಲಿಂದ ಬರುತ್ತೆ ಎಂದು ನೋಡಿದರೆ ನೀವು ಬೆಚ್ಚಿ ಬೀಳ್ತೀರಿ. ಈ ಪರಿಸರದಲ್ಲಿ ವಾಣಿಜ್ಯ ಸಂಕೀರ್ಣಗಳು ಕಾರ್ಯನಿರ್ವಹಿಸ್ತಾ ಇದ್ದು ಹೋಟೆಲ್, ಲಾಡ್ಜಿಂಗ್, ಜ್ಯೂಸ್ ಅಂಗಡಿ ಮತ್ತು ಪ್ರಯಾಣಿಕರು ಕುಡಿಯುವ ನೀರು ಎಲ್ಲದಕ್ಕೂ ಕೂಡ ಟ್ಯಾಂಕ್ಗಳೇ ಆಸರೆ. ನೀರಿನ ಟ್ಯಾಂಕ್ ಮೇಲ್ಛಾವಣಿಯಲ್ಲಿ ಇದ್ದು ಇದರ ಸ್ವಚ್ಛತೆಯನ್ನ ಯಾರೂ ಗಮನಿಸ್ತಾ ಇಲ್ಲ. ಹೋಟೆಲ್ಗಳು ಎಲ್ಲ ನಿಯಮಗಳನ್ನ ಗಾಳಿಗೆ ತೂರಿಬಿಟ್ಟಿದೆ. ಜಿಲ್ಲೆಯ ಆರೋಗ್ಯ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ದಪ್ಪ ಚರ್ಮದ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಳಬೇಕಾಗಿದೆ. ಟ್ಯಾಂಕ್ ಪಾಚಿಯಿಂದ ಕೂಡಿದ್ದು ಇದೇ ನೀರು ಎಲ್ಲರೂ ಉಪಯೋಗಿಸಿಕೊಳ್ತಾ ಇದ್ದಾರೆ. ನಿತ್ಯ ಹಲವಾರು ಗ್ರಾಹಕರು ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ, ತಿಂಡಿ, ರಾತ್ರಿ ಊಟಕ್ಕಾಗಿ ಈ ಭಾಗದ ಹೋಟೆಲ್ಗಳಿಗೆ ಬರ್ತಾರೆ. ಬಸ್ ನಿರ್ವಾಹಕರು, ಪ್ರಯಾಣಿಕರು ಇದೇ ನೀರನ್ನು ಉಪಯೋಗಿಸಿಕೊಳ್ತಾರೆ. ಕುಡಿಯುವ ನೀರು ಸ್ವಚ್ಛವಾಗಿರಬೇಕು ಅನ್ನೋದು ಮೂಲಭೂತ ಅಗತ್ಯ. ಆದರೆ ಇಲ್ಲಿ ಸ್ವಲ್ಪವೂ ಸ್ವಚ್ಛತೆ ಕಾಪಾಡ್ತಾ ಇಲ್ಲ. ಈ ಬಗ್ಗೆ ನಗರಸಭೆ ಮತ್ತು ಆರೋಗ್ಯ ಇಲಾಖೆ ಗಮನ ಹರಿಸಬೇಕಾಗಿದೆ. ಏನೂ ಅರಿಯದೆ ಉಡುಪಿಗೆ ಬರುವ ಹೊರ ಜಿಲ್ಲೆಯ ಪ್ರಯಾಣಿಕರ ಆರೋಗ್ಯದ ಬಗ್ಗೆ ಇಷ್ಟೊಂದು ತಾತ್ಸಾರತೆ ಸಲ್ಲದು. ಇನ್ನಾದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಕೂಡಲೇ ಕ್ರಮ ಕೈಗೊಳ್ಳಬೇಕಾಗಿದೆ. ಈ ಬಗ್ಗೆ ನಮ್ಮ ಕುಡ್ಲ ವಾಹಿನಿ ರಿಯಾಲಿಟಿ ಚೆಕ್ ಮಾಡಿದ್ದು ಸದ್ಯದ ನೀರಿನ ಟ್ಯಾಂಕಿನ ಪರಿಸ್ಥಿತಿ ನೀವೇ ನೋಡಿ. ಉಡುಪಿಯ ನಗರಸಭೆ ವ್ಯಾಪ್ತಿಯಲ್ಲಿರುವಂತಹ ಈ ಒಂದು ಏನು ವಾಣಿಜ್ಯ ಸಂಕೀರ್ಣ, ಇದು ನಗರಸಭೆಗೆ ಸಂಬಂಧಪಟ್ಟದ್ದು. ತಾವೀಗ ಗಮನಿಸಬೇಕು, ನಾವೀಗ ಒಂದು ರಿಯಾಲಿಟಿ ಚೆಕ್ ಮಾಡಿದ್ದೇವೆ. ಅಂದರೆ ಈ ಒಂದು ಸಂಕೀರ್ಣದಲ್ಲಿ ಹಲವಾರು ಹೋಟೆಲ್ಗಳಿದೆ. ಇದರ ಹೋಟೆಲ್ಗಳಿಗೆ ಬರುವಂತಹ ಕುಡಿಯುವ ನೀರು ಇರ್ಬೋದು, ಇನ್ನಿತರ ಪಾತ್ರೆ ತೊಳೆಯುವ ನೀರು ಇರ್ಬೋದು, ಅದಕ್ಕೆ ಸಿಂಟ್ಯಾಕ್ಸನ್ನು ಹಾಕ್ತಾರೆ. ಆದರೆ ಆ ಸಿಂಟ್ಯಾಕ್ಸ್ನ ಅವ್ಯವಸ್ಥೆಯನ್ನು ತಾವು ಗಮನಿಸಬೇಕು. ನಾವೀಗ ರಿಯಾಲಿಟಿ ಚೆಕ್ ಮಾಡ್ತಾ ಇದ್ದೇವೆ. ಇದು ಉಡುಪಿಯ ಹೃದಯ ಭಾಗದಲ್ಲಿರುವಂತಹ ಏನು ನಮ್ಮ ಒಂದು ನಗರಸಭೆಯ ವಾಣಿಜ್ಯ ಕಟ್ಟಡ. ಇದನ್ನು ಗಮನಿಸಬೇಕು. ಇದು ಏನು ಈ ಒಂದು ಹೋಟೆಲ್ಗೆ ಕೆಳಗಿರುವಂಥ ಹೋಟೆಲ್ಗಳಿಗೆ ಬರುವಂಥ ನೀರುಗಳು ಇದೇ ಒಂದು ಟ್ಯಾಂಕಿಯಿಂದ ಬರ್ತದೆ. ಆದರೆ ಸದ್ಯಕ್ಕೆ ಈ ಟ್ಯಾಂಕಿಯ ಅವ್ಯವಸ್ಥೆಯನ್ನು ತಾವು ಗಮನಿಸಬೇಕು. ಸ್ವಚ್ಛತೆ ಮಾಡದೆ ಎಷ್ಟು ದಿನ ಕಳೆದಿದೆ ಅಂತೇಳಿ ನಮಗೆ ಗೊತ್ತಾಗೋದಿಲ್ಲ. ಯಾಕಂತೇಳಿದರೆ ಈ ಒಂದು ಪಾಮಾಜಿ ಹಿಡಿದಂತಹ ನೀರು, ಅದರ ಜೊತೆಗೆ ಸಿಂಟ್ಯಾಕ್ಸನ್ನು ಸ್ವಚ್ಛಗೊಳಿಸದೆ ನೀರು ತುಂಬಿಸಿಕೊಂಡು ಗ್ರಾಹಕರಿಗೆ ನೀಡುತ್ತಿದ್ದಾರೆ. ಅದೇ ಜೊತೆಗೆ ಇನ್ನೂ ಕೂಡ ತಾವು ಮುಂದೆ ಬನ್ನಿ, ಈ ಒಂದು ಸಂದರ್ಭದಲ್ಲಿ ತಮಗೆ ಗಮನಿಸ್ಬೋದು. ಯಾಕೆಂತೇಳಿದರೆ ಈ ಒಂದು ಹೃದಯ ಭಾಗದಲ್ಲಿರುವಂತಹ ಈ ಒಂದು ವಾಣಿಜ್ಯ ಸಂಕೀರ್ಣ ಇದು ಬಸ್ಸು ತಂಗುದಾಣ ಕೂಡ ಆಗಿದ್ದು, ಇಲ್ಲಿ ಬೇರೆ ಬೇರೆ ಜಿಲ್ಲೆಗೆ, ಬೇರೆ ಬೇರೆ ಕಡೆಗೆ, ರಾಜ್ಯಕ್ಕೆ ಏನು ಪ್ರವಾಸಿಗರು ಬಂದಿರ್ತಾರೆ, ಅವರು ಬಸ್ಸನ್ನು ಇಲ್ಲಿಯೇ ಏರಿಕೊಂಡು ಹೋಗ್ತಾರೆ. ತಾವು ಇಲ್ಲಿ ಗಮನಿಸಬೇಕು, ಈ ಒಂದು ಸಿಂಟ್ಯಾಕ್ಸ್ಗೆ ಸರಿಯಾದ ಮುಚ್ಚಲೆ ಇಲ್ಲದೆ ಹಾಗೆ ಓಪನ್ ಆಗಿ ಬಿಟ್ಟಿದ್ದಾರೆ. ಅದೇ ಗಲೀಜು ನೀರು, ಅದರಲ್ಲಿ ಸಿಂಟ್ಯಾಕ್ಸ್, ಅದನ್ನು ಸ್ವಚ್ಛತೆ ಮಾಡದೆ ಎಷ್ಟು ದಿವಸ ಆಗಿದೆ ಅಂತೇಳಿ ತಾವು ಗಮನಿಸಬೇಕು. ಅಂದರೆ ನೇರವಾಗಿ ಇದು ಹೋಟೆಲ್ಗಳಿಗೆ ಹೋಗುವಂಥ ನೀರು, ಇದನ್ನು ಸ್ವಚ್ಛಗೊಳಿಸದೆ ನೇರವಾಗಿ ಗ್ರಾಹಕರಿಗೆ ನೀಡ್ತಿದ್ದಾರೆ. ಅಂದರೆ ಸ್ವಚ್ಛತೆ ಕಾಪಾಡ್ತಾ ಇಲ್ಲ. ಇದನ್ನು ನಗರಸಭಾ ಗಮನಕ್ಕೆ ನಾವೀಗ ಇವತ್ತು ತರ್ತಾ ಇದ್ದೇವೆ. ಕೂಡಲೇ ಇಂತಹ ಹೋಟೆಲ್ಗಳ ಮೇಲೆ ಏನು ಒಂದು ದಾಳಿ ಮಾಡಿ ಈ ಸ್ವಚ್ಛತೆಯನ್ನು ಕಾಪಾಡಬೇಕು. ಯಾಕಂದರೆ ಗ್ರಾಹಕರು ದಿನನಿತ್ಯ ಸಾವಿರಾರು ಗ್ರಾಹಕರು ಬಂದು ಇಲ್ಲಿ ಏನು ತಮ್ಮ ದಿನನಿತ್ಯದ ತಿಂಡಿ ತಿನಿಸುಗಳನ್ನು ತಿನ್ನಲಿಕ್ಕೆ ಬರ್ತಾರೆ. ಆದರೆ ಈ ಒಂದು ಸ್ವಚ್ಛತೆ ನೋಡಿ ತಾವು ಗಮನಿಸಬೇಕು. ಏನಂತೇಳಿದ್ರೆ ನೇರ ಇದರಿಂದ ಬರುವಂಥ ನೇರ ನೀರು ಹೋಟೆಲ್ಗಳಿಗೆ ಹೋಗ್ತದೆ. ಅದನ್ನು ಹೋಟೆಲಲ್ಲಿ ಎಲ್ಲ ರೀತಿಯಲ್ಲಿ ಅಡುಗೆಗಿರ್ಬೋದು, ಇನ್ನಿತರ ಏನು ಕೈ ತೊಳಿಲಿಕ್ಕೆ ಇದನ್ನು ಉಪಯೋಗಿಸ್ತಾರೆ. ಆದರೆ ಇದು ಸ್ವಚ್ಛತೆಗೊಳಿಸದೆ ಹೀಗೆ ಬಿಡುವುದರಿಂದ ಏನಾದರೂ ಕಾಯಿಲೆ ಬಂದರೆ ಅದಕ್ಕೆ ಯಾರು ಹೊಣೆ ಎಂಬುದು ಸಾರ್ವಜನಿಕರ ಮಾತು ಕೂಡ ಇರ್ತದೆ. ಇದಕ್ಕೆ ಸದ್ಯಕ್ಕೆ ಶೀಘ್ರವಾಗಿ ನಗರಸಭೆ, ಆರೋಗ್ಯ ಇಲಾಖೆ ಕೂಡಲೇ ಇದಕ್ಕೆ ಬಂದು ಸ್ವಚ್ಛತೆ ಇದೆಯಾ ಎಂದು ಗಮನಿಸಿ ಇವರ ಮೇಲೆ ಕ್ರಮ ಕೈಗೊಳ್ಳಬೇಕಾಗಿದೆ. ಉಡುಪಿಯಿಂದ ಪ್ರಮೋದ್ ಸುವರ್ಣ, ನಮ್ಮ ಕುಡ್ಲ 24x7.